ಬಡಗಿನ ಏರುಶ್ರುತಿ ಮದ್ದಾಳಿಯ ಹರಿಕಾರ ಹಿರಿಯಡ್ಕ ಗೋಪಾಲರಾವ್ ಅವರು ನಿನ್ನೆ ರಾತ್ರಿ ಬೋಂತಿಬೆಟ್ಟುವಿನಲ್ಲಿರುವ ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದಿದ್ದಾರೆ. ಇವರಿಗೆ 101 ವರ್ಷ ವಯಸ್ಸಾಗಿತ್ತು. 2 ದಿನಗಳಿಂದ ಅಸೌಖ್ಯದಿಂದ ಬಳಲುತ್ತಿದ್ದ ಇವರು ಶನಿವಾರ ಬೆಳಗ್ಗೆ ಮನೆ ಮಂದಿಯೊಂದಿಗೆ ಮಾತನಾಡಿದ್ದಾರೆ. ಆದರೆ ರಾತ್ರಿ 8:30ರ ವೇಳೆಗೆ ಕೊನೆ ಉಸಿರೆಳೆದಿದ್ದಾರೆ. 1919ರಲ್ಲಿ ಜನಿಸಿದ ಗೋಪಾಲರಾವ್ 1934ರಲ್ಲಿ ವಿಠ್ಠಲ ಹೆಗ್ಗಡೆಯವರ ನೇತೃತ್ವದಲ್ಲಿ ಹಿರಿಯಡ್ಕ ಮೇಳವನ್ನ ಸೇರಿದ್ರು. ಗೋಪಾಲರಾವ್ ಅವರು ಉಡುಪಿ ಯಕ್ಷಗಾನ ಕ್ಷೇತ್ರದಲ್ಲಿ ಗುರುವಾಗಿ ಏರು ಮದ್ದಾಳಿಯ ಅನ್ವೇಷಕ ಎಂಬ ಖ್ಯಾತಿಯ ಮೂಲಕ ಚಿರಪರಿಚಿತರಾಗಿದ್ದರು. ಕನ್ನಡ ರಾಜ್ಯೋತ್ಸವ, ಜನಪದ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಇವರನ್ನ ಅರಸಿ ಬಂದಿದೆ. ಇದೀಗ ಮದ್ದಾಳೆ ಮಾಂತ್ರಿಕ ನಮ್ಮೆಲ್ಲರನ್ನ ಅಗಲಿದ್ದಾರೆ. Yeah.